ಬೆಳಕಿನ ಹಬ್ಬ ದೀಪಾವಳಿಗೆ ದೀಪಗಳ ಸಾಲಿನ ಜೊತೆಗೆ ಮನೆಗೆ ಮೆರುಗು ನೀಡುವುದು ಅಂದವಾದ ಗೂಡು ದೀಪಗಳು. ಹಿಂದಿನ ಕಾಲದಲ್ಲಿ ಹಬ್ಬಕ್ಕೂ ಮೊದಲು ಮನೆ ಮಂದಿ ಎಲ್ಲ ಸೇರಿ ಗೂಡು ದೀಪ ತಯಾರಿಸೋ ಪರಿಪಾಠವಿತ್ತು. ಆದರೆ ಇಂದು ಕಾಲ ಬದಲಾಗಿದ್ದು ಈ ಕಲೆಯು ಮರೆಯಾಗುತ್ತಾ ಸಾಗಿದೆ. ಆದರೆ ಮರೆಯಾಗಿರೋ ಈ ಕಲೆಯನ್ನ ಮಹಿಳೆಯರ ತಂಡವೊಂದು ಉದ್ಯಮವನ್ನಾಗಿ ಮಾಡಿ ಉತ್ತಮ ಲಾಭ ಗಳಿಸ್ತಾ ಇದೆ. ಬಣ್ಣ ಬಣ್ಣದ ಅಂದವಾದ ಗೂಡು ದೀಪ ತಯಾರಿ. ಮಹಿಳೆಯರಿಂದಲೇ ತಯಾರಾಗುತ್ತಿದೆ ಗೂಡು ದೀಪ. ಸಾಂಪ್ರದಾಯಿಕ ಶೈಲಿಯ ಗೂಡು ದೀಪಕ್ಕಿದೆ ಉತ್ತಮ ಬೇಡಿಕೆ. ಹೀಗೆ ಬಿದಿರಿನ ಕೋಲುಗಳಿಂದ ಗೂಡು ತಯಾರಿಸಿ ಅದರ ಮೇಲೆ ಬೆಳಕು ಕಾಣುವಂತಹ ಬಣ್ಣದ ಕಾಗದ ಅಂಟಿಸಿ ಗೂಡು ದೀಪಗಳನ್ನು ತಯಾರು ಮಾಡಲಾಗುತ್ತದೆ. ಇದೊಂದು ಕಲೆಯೂ ಹೌದಾಗಿದ್ದು ಇದನ್ನು ತಯಾರಿಸಲು ತಾಳ್ಮೆ ಮತ್ತು ಕೌಶಲತೆಯನ್ನ ಮೈಗೂಡಿಸಿಕೊಳ್ಳಬೇಕು. ಇದೆಲ್ಲ ಇದ್ರೆ ದೀಪಾವಳಿಯಂದು ಮನೆ ಮಂದಿಯ ಸಂಭ್ರಮ ಹೆಚ್ಚಿಸೋ ಅಂದವಾದ ಗೂಡು ದೀಪ ರೆಡಿಯಾಗುತ್ತದೆ. ಹಿಂದಿನ ಕಾಲದಲ್ಲಿ ಮನೆ ಮಂದಿ ಸೇರಿ ಇಂತಹ ಗೂಡು ದೀಪಗಳನ್ನ ತಯಾರು ಮಾಡುತ್ತಿದ್ದು ಅದೊಂದು ಹಬ್ಬದ ಸಮಯದ ಸಂಭ್ರಮದ ಕೆಲಸವಾಗಿತ್ತು. ಆದ್ರೆ ಈಗ ಮಾರುಕಟ್ಟೆಯಲ್ಲಿ ಹಲವು ವಿನ್ಯಾಸದ ಗೂಡು ದೀಪ ಬಂದಿದ್ದು ಸಾಂಪ್ರದಾಯಿಕವಾದ ಇಂತಹ ಗೂಡು ದೀಪಗಳು ಮರೆಯಾಗಿವೆ. ಆದ್ರೆ ಉಡುಪಿಯ ಮೂಡುಬಿಟ್ಟುವಿನಲ್ಲಿರುವ ಮಹಿಳೆಯರ ತಂಡ ಇಂತಹ ಸಾಂಪ್ರದಾಯಿಕ ಗೂಡು ದೀಪ ತಯಾರಿಸುವ ಮೂಲಕ ಗಮನ ಸೆಳೆದಿದೆ. ಗೂಡುದೀಪ ಅಂತ ಹೇಳೋದು ತುಂಬ ಒಂದು ಟ್ರೆಡಿಷ್ನಲ್ ಆಗಿರೋ ಒಂದು ಥಿಂಗ್. ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಆರ್ಟಿಫಿಷಿಯಲ್ ವಸ್ತುಗಳನ್ನು ಬಳಸಿ ಗೂಡುದೀಪವನ್ನು ಮಾಡ್ತಾರೆ. ಸೊ ಅದನ್ನು ಹೊರತುಪಡಿಸಿ ನಾವು ನ್ಯಾಚುರಲ್ ಆಗಿ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿದಿರಿನಿಂದ ನಾವು ಗೂಡುದೀಪಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಸುಮಾರು 15 ವರ್ಷದಿಂದ ನಾವು ಬಿದಿರಿನಿಂದ ಮಾಡಿದಂತಹ ಗೂಡುದೀಪ, ಇದರಲ್ಲಿ ಏನೇ ಆಗಲಿ ಪೇಪರ್ ಮತ್ತು ಈ ಹೂವು ಬಿದಿರು ಕಟ್ಟುವಂಥದ್ದು ಎಲ್ಲವನ್ನು ನಾವೇ ಮಾಡ್ತಾ ಇದ್ದೇವೆ. ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಾಡ್ತಾ ಇರುವಂಥದ್ದು. ಬಿದಿರಿನ ತುಂಡುಗಳನ್ನ ಬಳಸಿ ಬಣ್ಣದ ಕಾಗದ ಅಂಟಿಸಿ ಹೊರಗಿನಿಂದ ಅಂದ ಹೆಚ್ಚಿಸುವ ಅಲಂಕಾರ ಮಾಡಿ ಈ ಗೂಡು ದೀಪ ತಯಾರಿಸಲಾಗುತ್ತಿದೆ. ಇದಕ್ಕಾಗಿ 6 ತಿಂಗಳ ಮೊದಲೇ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳುವ ಇವರು ಒಂದು ಸೀಸನ್ನಲ್ಲಿ 150 ಗೂಡು ದೀಪಗಳನ್ನ ತಯಾರಿ ಮಾಡ್ತಾರೆ. ಹೀಗಾಗಿ ಇದು ಮಹಿಳೆಯರಿಗೆ ಗುಡಿ ಕೈಗಾರಿಕೆಯ ರೀತಿಯಲ್ಲಿ ಆರ್ಥಿಕವಾಗಿ ನೆರವಿನ ಮಾರ್ಗವಾಗಿದೆ. ಸನ್ಗ್ಲಾಸ್ ಹಾಳೆಯಿಂದ ತಯಾರಿಸುವ ಈ ಗೂಡು ದೀಪಗಳಿಗೆ ಸನ್ಗ್ಲಾಸ್ ಗೂಡು ದೀಪ ಅಂತ ಮಾರುಕಟ್ಟೆಯಲ್ಲಿ ಹೆಸರು ನೀಡಲಾಗಿದೆ. ಈಗಾಗಲೇ 300ಕ್ಕೂ ಹೆಚ್ಚು ಗೂಡು ದೀಪ ತಯಾರಿಸಿದ ಮಹಿಳೆಯರು ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದಾರೆ. ಹಿರಿಯರಿಂದ ಕಿರಿಯರವರೆಗೂ ನಾವು ಈ ಗೂಡುದೀಪಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು 3ನೇ ಕ್ಲಾಸ್ 5ನೇ ಕ್ಲಾಸ್ ಎಲ್ಲ ಮಕ್ಕಳು ನಮ್ಮ ಫ್ಯಾಮಿಲಿಯಲ್ಲಿರೋರು ಎಲ್ಲರೂ ಬಂದು ಈ ಗೂಡುದೀಪವನ್ನು ತಯಾರು ಮಾಡ್ತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಸಣ್ಣ ಮಕ್ಕಳಿಗೆ ಈ ಗೂಡುದೀಪವನ್ನು ನ್ಯಾಚುರಲ್ ಆಗಿ ತಯಾರಿಸೋದು ಹೇಗೆ, ಅದನ್ನು ಬೇಸಿಂದ ಹೇಗೆ ಕಟ್ತಾ ಬರಬೇಕು, ಮತ್ತು ಫ್ಲವರ್ಸನ್ನು ಹೇಗೆ ಅಂಟಿಸ್ಬೇಕು, ಪೇಪರ್ ವರ್ಕ್ ಎಲ್ಲ ಹೇಗೆ ಮಾಡಬೇಕು, ಈ ಕ್ರಾಫ್ಟ್ ಥಿಂಗ್ಸ್ ಸ್ಕೂಲಲ್ಲೆಲ್ಲ ಏನು ಮಾಡ್ತಾರೆ ಅದನ್ನು ನಾವು ಈ ಗೂಡುದೀಪಗಳಲ್ಲೇ ಮಾಡಿ ಕಲಿಬಹುದು. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದೊಂದು. ಸೊ ಇದು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಗೂಡುದೀಪಕ್ಕೆ ನ್ಯಾಚುರಲ್ ಗೂಡುದೀಪಕ್ಕೆ ತುಂಬ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ. ಆರ್ಟಿಫಿಷಿಯಲ್ ಗೂಡುದೀಪಗಳು ತುಂಬ ವೇಸ್ಟೇಜ್ ಆಗುವ ಕಾರಣ, ಅಂದರೆ ಬಯೋಲಾಜಿಕಲ್ ಇಟ್ ಈಸ್ ನಾಟ್ ಗುಡ್ ಅಂತ, ಅದಕ್ಕೋಸ್ಕರ ನಾವು ಬಿದಿರಿನಿಂದ ಮಾಡಿದ ಗೂಡುದೀಪವನ್ನೇ ತಯಾರು ಮಾಡ್ತಾ ಇದ್ದೇವೆ. ಅದನ್ನೇ ಬಳಸಲಿಕ್ಕೆ ಕೂಡ ಹೇಳ್ತಾ ಇದ್ದೇವೆ. ಆಮೇಲೆ ಈ ಪೇಪರ್ಸ್ ಏನಾದರೂ ಹಾಳಾದರೆ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಆ ಪೇಪರ್ಸ್ ಎಲ್ಲ ತೆಗೆದು ಇನ್ನೊಮ್ಮೆ ಮಾಡ್ಬೋದು. ಈ ಬಿದಿರು ಎಷ್ಟು ವರ್ಷ ಆದರೂ ಏನೂ ಕೂಡ ಆಗೋದಿಲ್ಲ. ಸೊ ಇದನ್ನು ನಾನು ಯೂಸ್ ಮಾಡಬೇಕು, ನಾವೆಲ್ಲರೂ ಇದನ್ನೇ ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ಕನ್ನು ಹೊರತುಪಡಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮಾರುಕಟ್ಟೆಯಲ್ಲಿ ಸಾಂಪ್ರದಾಯಿಕ ಗೂಡುದೀಪಕ್ಕೆ ಬೇಡಿಕೆ ಇದ್ದರೂ ಪ್ಲಾಸ್ಟಿಕ್ನಿಂದ ನಿರ್ಮಾಣಗೊಂಡ ಗೂಡುದೀಪಗಳು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಬೆರೆತಿವೆ. ಇದರ ನಡುವೆ ಪೈಪೋಟಿ ನೀಡಲು ಆರಂಭಿಸಿದ ಈ ಮಹಿಳಾ ತಂಡದ ಸಾಂಪ್ರದಾಯಿಕ ಗೂಡುದೀಪಗಳು ನಿಧಾನವಾಗಿ ತನ್ನ ಮಾರುಕಟ್ಟೆಯನ್ನ ವಿಸ್ತರಿಸುತ್ತಿದೆ. ನಮ್ಮ ಸಂಪ್ರದಾಯ ಉಳಿಸುವ ಜೊತೆಗೆ ಮಹಿಳಾ ಆರ್ಥಿಕ ಸಬಲೀಕರಣಕ್ಕೂ ದಾರಿ ಮಾಡಿಕೊಟ್ಟ ಈ ತಂಡವನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.